ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ಅಕ್ಟೋಬರ್ 21 ನನ್ನ ಜೀವನದಲ್ಲಿ ಒಂದು ಸ್ಪೆಷಲ್ ಆದಂತಹ ದಿನ. ಇವತ್ತು ನಿಮ್ಮೆಲ್ಲರ ಕ್ವಶನ್ಗೆ ಕೂಡ ನಾನು ಆನ್ಸರ್ ಕೊಡುವಂತಹ ಟೈಮ್ ಅಂತ ಹೇಳ್ಬೋದು. ಸಾಕಷ್ಟು ಕ್ವಶನ್ಗಳು ಬಂದಿದೆ ನನಗೆ ಯೂಟ್ಯೂಬ್ ಕಡೆಯಿಂದ. ಇವತ್ತು ನನ್ನ ಯೂಟ್ಯೂಬ್ ಜರ್ನಿಗೆ 1 ವರ್ಷ ತುಂಬಿತು. ಸಾಕಷ್ಟು ಜನ ನನಗೆ ಪ್ರಶ್ನೆಗಳನ್ನು ಕೇಳಿದ್ರಿ. ಏನಕ್ಕಾಗಿ ಯೂಟ್ಯೂಬ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ನೀವು ಯೂಟ್ಯೂಬೇ ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ, ಏನಾದರೂ ಜಾಬ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮ ಊರು ಯಾವುದು? ಮೇನ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಹೆಚ್ಚಾಗಿ ನಾನು ಕೇಳ್ಪಟ್ಟಂತಹ ಒಂದು ಕ್ವೆಶನ್ ಅಂತ ಹೇಳಿದ್ರೆ, ನಿಮಗೆ ಎಷ್ಟು ಸ್ಯಾಲ್ರಿ ಬರ್ತಾ ಇದೆ ಯೂಟ್ಯೂಬಿಂದ, ನೀವು ಎಷ್ಟು ಅರ್ನ್ ಮಾಡ್ತಾ ಇದ್ದೀರಾ ಯೂಟ್ಯೂಬಿಂದ, ನಿಮ್ಮ ಪೇಮೆಂಟ್ ಎಷ್ಟು, ನಿಮ್ಮ ಫಸ್ಟ್ ಪೇಮೆಂಟ್ ಎಷ್ಟು, ಹೀಗೆ ಸಾಕಷ್ಟು ಕ್ವೆಶನ್ಗಳು ನನಗೆ ಬಂದಿತ್ತು. ಇನ್ನು ನಾನು ಯೂಟ್ಯೂಬ್ನ ಏನಕ್ಕಾಗಿ ಸ್ಟಾರ್ಟ್ ಮಾಡಿಕೊಂಡೆ ಅನ್ನೋದನ್ನು ನಾನು ಜೊತೆ ಶೇರ್ ಮಾಡ್ಕೊತೀನಿ. ಯೂಟ್ಯೂಬೇ ನಾನು ಏನಕ್ಕಾಗಿ ಸ್ಟಾರ್ಟ್ ಮಾಡಿಕೊಂಡೆ ಅಂತ. ನಾನೇನಾದರೂ ಜಾಬ್ ಮಾಡ್ತಾ ಇದ್ನ ಅಂತ ನೀವು ಕೇಳ್ತಾ ಇರ್ಬೋದು. ಇಲ್ಲ, ನಾನು ಇದಕ್ಕಿಂತ ಮುಂಚೆ ಜಾಬ್ ಏನೂ ಮಾಡಲಿಲ್ಲ. ನನಗೆ ಕಾಲೇಜ್ ಡೇಸಲ್ಲಾಗಿರ್ಬೋದು ಅಥವಾ ಸ್ಕೂಲ್ ಡೇಸಲ್ಲಾಗಿರ್ಬೋದು ನನಗೆ ಸ್ಪೀಚ್ ಆಗಲಿ ಅಥವಾ ನನಗೆ ಏನು ಆ್ಯಂಕರಿಂಗ್ ಆಗಲಿ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ನಾನು ಎಲ್ಲ ಕಡೆ ಸ್ಪೀಚ್ ಕಾಂಪಿಟೇಷನಲ್ಲಿ ಆಗಿರ್ಬೋದು ಅಥವಾ ಕಾಲೇಜ್ ಡೇಗಳಲ್ಲಿ ನಾನು ಆ್ಯಂಕರಿಂಗ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೆ, ಆ್ಯಂಕರಿಂಗ್ಗಳನ್ನು ಮಾಡ್ತಾಯಿದ್ದೆ ನಾನು. ಹಾಗಾಗಿ ನನಗೆ ಮಾತಾಡೋದು, ಕ್ಯಾಮ್ರಾ, ಹಾಗೆ ಮೀಡಿಯಾ ಅಂತ ಹೇಳಿದರೆ ನನಗೆ ತುಂಬಾ ಇಷ್ಟ, ಪಂಚಪ್ರಾಣ. ನಾನು ಸಣ್ಣವಳಿರೋಕ್ಕಿಂತಲೂ ಕೂಡ ನನಗೆ ಮೀಡಿಯಾ ಅಂತ ಹೇಳಿದ್ರೆ ನನಗೆ ತುಂಬಾ ಇಷ್ಟ. ನನ್ನಲ್ಲಿರುವಂತಹ ಒಂದು ಟ್ಯಾಲೆಂಟ್, ಸ್ಕೂಲ್ ಡೇಸ್ ಆಯಿತು, ಕಾಲೇಜ್ ಡೇಸ್ ಆಯಿತು, ಆನಂತರ ಮದುವೆ ಆಯಿತು. ನನ್ನ ಒಂದು ಟ್ಯಾಲೆಂಟ್ ನನ್ನ ಒಳಗೇ ಉಳ್ಕೊಳ್ಬಾರ್ದು ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇತ್ತು. ಏನಾದರೂ ಒಂದು ಅಚೀವ್ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, 4 ಜನ ಗುರುತಿಸೋ ರೀತಿ ಒಂದು ಒಳ್ಳೆಯ ಹೆಸರು ಮಾಡಬೇಕು ಅಂತ ನನಗೆ ಯಾವತ್ತಿಂದ ತುಂಬಾ ಮನಸ್ಸಲ್ಲಿದೆ. ಹಠ ಕೂಡ ನನ್ನಲ್ಲಿದೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಕೊಂಡೆ. ನನಗೆ ಹೊರಗಡೆ ಹೋಗಿ ಜಾಬ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ನನಗೆ ಇಷ್ಟ ಇರಲಿಲ್ಲ. ನನ್ನ ಫ್ಯಾಮಿಲಿ ಅಂತೂ ನನಗೆ ಫುಲ್ ಸಪೋರ್ಟಿವ್ ಆಗಿದ್ದರು. ನನ್ನ ಹಸ್ಬೆಂಡ್ ಅಂತೂ ಹೊರಗಡೆ ಹೋಗಿ ಜಾಬ್ ಮಾಡ್ತೇನೆ ಅಂತ ಹೇಳಿದ್ರೆ ಅವರು ಯಾವತ್ತೂ ನನಗೆ ನೋ ಅಂತ ಹೇಳೋದೇ ಇಲ್ಲ. ನನ್ನ ಮಾತಿಗೆ ಯಾವತ್ತೂ ಕೂಡ ನೋ ಅಂದವರೆಲ್ಲ. ಏನಾದರೂ ಅಚೀವ್ ಮಾಡ್ತೀನಿ ಅಂತ ಹೇಳಿದ್ರೆ ಎಸ್ ಮಾಡು, ನಿನ್ನಲ್ಲಿ ಟ್ಯಾಲೆಂಟ್ ಇದೆ, ಸಪೋರ್ಟ್ ನಾನು ಕೊಡ್ತೀನಿ ಅಂತ ಅವರು ನನ್ನನ್ನು ಹುರಿದುಂಬಿಸ್ತಾ ಬಂದರು. ಸೊ ನಾನು ಮದುವೆ ಆಯಿತು, ಮಗು ಆಯಿತು. ಸೊ ಹೊರಗಡೆ ಹೋಗಿ ಜಾಬ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂತ ಹೇಳಿದ್ರೆ ಮಕ್ಕಳಿಗೆ ನಮ್ಮ ಪೇರೆಂಟ್ಸ್ ಪ್ರೀತಿ ಏನು ಕೊಡೋ ಟೈಮಲ್ಲಿ ಅವರಿಗೆ ಸಿಗಲೇಬೇಕು. ಯಾಕಂತ ಹೇಳಿದ್ರೆ ನಾವು ಹಣ, ಜಾಬ್ ಅಂತ ಹೊರಗಡೆ ಹೋದರೆ ಮಕ್ಕಳುಗಳು ತಬ್ಬಲಿ ಆಗ್ತಾರೆ. ಅವರಿಗೆ ನಾವು ಎಷ್ಟೇ ಹೊರಗಡೆ ಫೀಸ್ ಕೊಟ್ಟು ಮಕ್ಕಳನ್ನಲ್ಲಿ ಈಗ ಪ್ರೀ ನರ್ಸರಿ ಎಲ್ಲ ಹಾಕಿದ್ರು ಕೂಡ ನಮ್ಮ ತಂದೆ ತಾಯಿ ಪ್ರೀತಿ ಅವರಿಗೆ ಸಿಗ್ದಂಗೆ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಇದೇ ನನಗೆ ಬೆಸ್ಟ್ ಅಂತ ನನಗೆ ಅನ್ನಿಸ್ತು. ನನ್ನ ಟ್ಯಾಲೆಂಟ್ಗೆ ಕೂಡ ನಾನು ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಕಟ್ಕೊಂಡಾಗುತ್ತೆ. ಹಾಗೆ ನನ್ನ ಫ್ಯಾಮಿಲಿಗೆ ಕೂಡ ನಾನು ಟೈಮನ್ನು ಕೊಟ್ಟಂಗಾಗುತ್ತೆ. ಅವ್ರ ಜೊತೆಗೆ ನಾನು ಇರ್ತೀನಿ. ಹಾಗೆ ಅವ್ರ ಜೊತೆ ಇದ್ದ ಹಾಗೆ ನಾನು ನನ್ನ ಕೆರಿಯರನ್ನು ಕೂಡ ನಾನು ಸ್ಟಾರ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ನನ್ನ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿಕೊಂಡೆ. ಮುಖ್ಯವಾಗಿ ನಾನು ಮಾತಾಡಬೇಕು ಯಾರ ಬಗ್ಗೆ ಅಂತ ಹೇಳಿದ್ರೆ ಅದು ನಿಮ್ಮ ಬಗ್ಗೆನೇ. ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ವ್ಯೂವರ್ಸ್, ನನಗೆ ಇಷ್ಟೊಂದು ಪ್ರೀತಿ ವಿಶ್ವಾಸ ನೀವು ಕೊಟ್ಟಿದ್ದೀರಾ. ನಿಮ್ಮ ಪ್ರೀತಿ ವಿಶ್ವಾಸದಿಂದಲೇ ನಾನು ಇಲ್ಲಿ ತನಕ ಬರೋಕ್ಕೆ ಸಾಧ್ಯವಾಯಿತು. ನೀವೇನು ಕುಕ್ಕಿಂಗ್ ಮಾಡ್ತೀರಾ ಅದು ನೀವು ತಿನ್ನೋಕ್ಕೋಸ್ಕರನೇ ಮಾಡ್ತೀರಾ, ಅದಕ್ಕೋಸ್ಕರ ಅದರಲ್ಲೊಂದು ವೀಡಿಯೋ ಮಾಡಿದ್ರೆ ಏನು ಅಂತ ಹೇಳ್ತಾರೆ ಕೆಲವೊಬ್ರು ನನಗೆ ಹೇಳಿದ್ದು ಕೂಡ ಉಂಟು. ಬಟ್ ನಾನು ಅದನ್ನು ಯಾವುದನ್ನು ತಲೆ ಕೇಳಿಸ್ಕೊಳ್ಳಲಿಲ್ಲ. ಯಾಕಂತ ಹೇಳಿದ್ರೆ ವಿಡಿಯೋ ಮಾಡೋದು ಅಷ್ಟೊಂದು ಸುಲಭದ ವಿಷಯ ಅಲ್ಲ. ಕೆಲವರು ಅನ್ಕೋತಾರೆ ಏನು ವಿಡಿಯೋ ಮಾಡ್ತಾರೆ ಹಾಕ್ತಾರೆ ಅಂತ. ನೀವು ನೋಡೋ 5-10 ನಿಮಿಷದ ವಿಡಿಯೋ ನಮಗೆ ಇಡೀ ದಿನದ ಪರಿಶ್ರಮ ಅದರಲ್ಲಿ ಇರ್ತದೆ. ಯಾಕಂತ ಹೇಳಿದ್ರೆ ವಿಡಿಯೋ ಅಂತ ಹೇಳಿದ್ರೆ ತಕ್ಷಣ ಕ್ಯಾಮರಾ ತೊಗೊಂಡೋಗಿ ಶೂಟ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮಾತಾಡೋ ನಾವು ಬ್ಯಾಕ್ಗ್ರೌಂಡಿಂದ ಹಿಡಿದು ಸೌಂಡಲ್ಲಿ ಎಷ್ಟೋ ಡಿಸ್ಟರ್ಬೆನ್ಸ್ ಇರ್ತದೆ. ಯಾಕಂತ ಹೇಳಿದ್ರೆ ನಾನು ಊರಲ್ಲಿರೋದ್ರಿಂದ ನೀವು ಕೆಲವು ವಿಡಿಯೋಗಳಲ್ಲಿ ನೋಡಿರ್ಬೋದು, ನೀವು ಸಾಕಷ್ಟು ಕೋಳಿಗಳು ಕೂಗುವಂಥ ಸೌಂಡ್. ನಾನು ಎಷ್ಟು ಸಲ ಟೇಕ್ ತೊಗೊಂಡಿದ್ದೀನೋ ಅದು ನನಗೆ ಗೊತ್ತಿಲ್ಲ. ಅಷ್ಟೇ ಎನರ್ಜಿಯಿಂದ ಒಂದು ಸಲ ಟೇಕ್ ತೊಗೊಂಡ್ರೆ ಅಷ್ಟೇ ಎನರ್ಜಿಯಿಂದ ನಾವು ಮತ್ತೆ ಮಾತಾಡಬೇಕಾಗತ್ತೆ. ಇಲ್ಲಾಂದರೆ ನೋಡುವ ವ್ಯೂವರ್ಸ್ಗೆ ಇವರೇನಪ್ಪ ಎಷ್ಟು ಡಲ್ಲಾಗಿ ಮಾತಾಡ್ತಾ ಇದ್ದಾರೆ ಅಂತ. ಸಾಕಷ್ಟು ನಮ್ಮ ಪರಿಶ್ರಮ ಇರ್ತದೆ. ಒಂದು ವಿಡಿಯೋ ಮಾಡಬೇಕಾದ್ರೆ ಅದರೊಂದು ನಮಗೆ ಸರ್ಚ್ ಮಾಡಬೇಕಾಗುತ್ತೆ, ಅದು ಯಾವ ರೀತಿ ಏನು ಅಂತ ಅದ್ರ ಬಗ್ಗೆ ತಿಳ್ಕೊಂಡೆ ನಾವು ನಿಮ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಹಾಗೆ ಬಂದು ಒಮ್ಮೆಲೆ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಏನೂ ಇಲ್ಲ ಅಂತ ಹೇಳಿದ್ರು ಕೂಡ ನಾನು ಯೂಟ್ಯೂಬ್ಗೆ 7-8 ಅವರ್ಸ್ ನನ್ನ ದಿನದಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ. ಮುಖ್ಯವಾಗಿ ಹೇಳಬೇಕಂತ ಹೇಳಿದರೆ ನನ್ನ ಮಗು, ಸಣ್ಣ ಮಗು, ಅವನು 2.5 ವರ್ಷದ ಮಗು. ಅವನು
ಅವನು ಅಷ್ಟೇ, ನಾನು ಏನಾದರೂ ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಂತ ಹೇಳಿ ಅವನೇ ದೂರ ಹೋಗ್ತಾನೆ. ಕ್ಯಾಮ್ರಾ ಮುಂದೆ ಇದ್ದೀನಿ ನಾನು ಅಂತ ಹೇಳಿದ್ರೆ ಅವ್ನಿಗೆ ಗೊತ್ತಾಗ್ಬಿಡುತ್ತೆ, ಮಾತಾಡಬಾರ್ದು, ಅಮ್ಮ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಅವನಿಗೆ ಗೊತ್ತಾಗ್ಬಿಡುತ್ತೆ, ಅವನೇ ದೂರ ಸರಿತಾನೆ. ಅವನಿಗೂ ಕೂಡ ಕೆಲವೊಂದು ಸಲ ನಾನು ಅವನಿಗೂ ಕೂಡ ಕರೆಕ್ಟಾಗಿ ಟೈಮ್ ಕೊಡೋಕ್ಕಾಗೋದಿಲ್ಲ, ಅದೊಂದು ಸ್ವಲ್ಪ ಬೇಜಾರಿದೆ. ಬಟ್ ಆದಷ್ಟು ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಇನ್ನು ನಾನು ಕಮೆಂಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಬ್ಯಾಡ್ ಕಮೆಂಟ್ ಅಂತ ಹೇಳಿ ನನಗೇನು ಬ್ಯಾಡ್ ಕಮೆಂಟ್ ಏನೋ ಅಷ್ಟೊಂದು ಬಂದಿಲ್ಲ. ಬಟ್ ನನಗೆ ಒಳ್ಳೊಳ್ಳೆ ಕಮೆಂಟೇ ಬಂದಿದೆ. ನಿಮ್ಮ ಕಮೆಂಟ್ಗಳನ್ನು ನಾನು ಪ್ರತಿಯೊಬ್ಬರ ಕಮೆಂಟ್ಗಳನ್ನು ಕೂಡ ನಾನು ಓದ್ತಾನೆ ಇರ್ತೀನಿ. ಕಮೆಂಟ್ ಓದೋದು ನನಗೆ ತುಂಬಾ ಇಷ್ಟ. ನಾನು ಹೇಳ್ತಾನೆ ಬಂದಿದ್ದೀನಿ, ನೀವು ಕಮೆಂಟಲ್ಲಿ ನನಗೆ ತೋರಿಸುವಂಥ ಕಮೆಂಟ್ಗಳಲ್ಲಿ ತೋರಿಸುವಂಥ ಪ್ರೀತಿ ಆಗಿರ್ಬೋದು, ನಾನು ಯಾವತ್ತಿಗೂ ಚಿರಋಣಿ ನಿಮ್ಮ ಪ್ರೀತಿಗೆ. ನನಗೆ ತುಂಬಾ ಸಪೋರ್ಟಿವ್ ಆಗಿರ್ತೀರಾ ನೀವು. ಇನ್ನು ಮುಂದಕ್ಕೆ ಕೂಡ ನನಗೆ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು. ಇನ್ನು ಲೈಕ್ಸ್ ಕಡೆ ಬಂದರೆ, ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಡಿಸ್ಲೈಕ್, ಪ್ರತಿಯೊಂದು ವಿಡಿಯೋಗೂ ಕೂಡ ಅಪ್ಲೋಡ್ ಮಾಡಿದ ತಕ್ಷಣ ಒಂದು ಡಿಸ್ಲೈಕ್. ಅದು ಯಾರು ಅಂತ ನನಗೆ ಗೊತ್ತಿಲ್ಲ. ಅವರು ಕೂಡ ಇವತ್ತು ಈ ವಿಡಿಯೋ ನೋಡ್ತಾ ಇರ್ಬೋದು, ಏನಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಇಂಥವ್ರು ಕೂಡ ಬೇಕು ನನಗೆ. ಯಾಕಂತ ಹೇಳಿದ್ರೆ ಇಂಥವ್ರು ಇದ್ರೆ ತಾನೇ ನಮಗೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು, ಇಂಥವ್ರ ಮುಂದೆ ನಾವೇನಾದರೂ ಅಚೀವ್ ಮಾಡಬೇಕು ಅನ್ನೋ ಹಠ ಬರೋದು. ಅದು ಅವಳು ಹುಡುಗನ ಹುಡುಗಿನ ಯಾರು ಅಂತ ಗೊತ್ತಿಲ್ಲ. ಬಟ್ ಯಾರೇ ಆಗಿರಲಿ, ಐ ಡೋಂಟ್ ಕೇರ್, ಬೇಕಂತಾನೆ ಮಾಡ್ತಾರೆ ಅಂತ ಅನಿಸುತ್ತೆ. ಪ್ರತಿಯೊಂದು ವಿಡಿಯೋಗೂ ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಒಂದು ಡಿಸ್ಲೈಕ್, ಹಾಕಿದ ತಕ್ಷಣ ಒಂದು ಡಿಸ್ಲೈಕ್ ಟಕ್ ಅಂತ ಬಂದುಬಿಡುತ್ತೆ. ಬಟ್ ಪರವಾಗಿಲ್ಲ, ಇನ್ನೂ ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ನನ್ನ ಹೆಸರು ದೀಪಾ ಅಂತಲೇ ಅಂದ್ಕೊಂಡಿದ್ದಾರೆ. ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್ ಅಂತ ಇರೋದ್ರಿಂದ ಹೆಚ್ಚಾಗಿ ದೀಪಾ ಅಂತಲೇ ಅಂದ್ಕೊಂಡಿದ್ದಾರೆ. ನನ್ನ ಹೆಸರು ಸುಪ್ರೀತಾ ಅಂತ ಹೇಳಿ, ದೀಪಾ ಅಲ್ಲ. ಮತ್ತು ದೀಪಾ ಯಾರು ಅಂತ ಕೇಳ್ತಾ ಇರ್ಬೋದು ನೀವು. ನನ್ನ ಹೆಸರು ದೀಪಾ ಅಂದರೆ ಮುಂಚೆ ನನ್ನ ಹೆಸರು ದೀಪಾ. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಪೇರೆಂಟ್ಸ್ ನನಗೆ ಸ್ಕೂಲ್ಗೆ ಸೇರಿಸೋವಾಗ ದೀಪಾ ಅಂತ ಇದ್ದ ಹೆಸರನ್ನು ಚೇಂಜ್ ಮಾಡಿ ಸುಪ್ರೀತಾ ಅಂತ ಇಟ್ಟರು. ಆವತ್ತಿಂದ ನನ್ನ ಹೆಸರು ಸುಪ್ರೀತಾ ಆಗಿ ಬದಲಾಯಿತು. ಬಟ್ ಹೆಚ್ಚಿನ ಜನ ನನ್ನನ್ನು ಗುರುತಿಸೋದು, ನಮ್ಮ ನೇಬರ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ನನ್ನನ್ನು ದೀಪಾ ಅಂತಾನೆ. ಸೊ ನನಗೆ ದೀಪಾ ಅಂತ ಹೇಳೋ ಹೆಸರು ನನಗೆ ಏನೋ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಆ ಹೆಸರಲ್ಲೇ ನನ್ನ ಚಾನಲನ್ನು ನಾನು ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಕೆಲವರು ಅನ್ಕೋತಾ ಇರ್ಬೋದು, ಏನು ಫಿನಾನ್ಷಿಯಲಿ ಅಂತ ಹೇಳ್ತೀರಾ, ಪೇಮೆಂಟ್ ಬರುತ್ತೆ, ಯೂಟ್ಯೂಬರ್ಸ್ ಎಲ್ಲ ಲಕ್ಷ ದುಡಿತಾರೆ, ಪೇಮೆಂಟ್ ಬರುತ್ತೆ, ಐಟಮ್ ಪರ್ಚೇಸ್ ಮಾಡಿ ಕುಕಿಂಗ್ ಮಾಡಿ ಅಂತಲೇ ಅನ್ಕೋತಾ ಇರ್ಬೋದು. ಬಟ್ ನೋ, ಯೂಟ್ಯೂಬ್ ಅಂತ ಹೇಳಿದ ತಕ್ಷಣ ಅದರದ್ದೇ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರ್ತವೆ. ನಮಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಯಾವುದೇ ರೀತಿಯಾದಂತಹ ಹಣ ನಮಗೆ ಬರೋದಿಲ್ಲ. ತುಂಬಾ ಕಷ್ಟಪಟ್ಟಿದ್ದೀನಿ ನಾನು ಈ ಒಂದು ವರ್ಷದಲ್ಲಿ. ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ನಾನು 12 ಗಂಟೆ, 1 ಗಂಟೆ, 1:30 ಗಂಟೆ ಆಗಿದ್ದು ಕೂಡ ಉಂಟು. ರಾತ್ರಿ ಮಲಗುವಾಗ ಅಷ್ಟೊಂದು ಟೈಮ್ ನಾನು ಕುತ್ಕೊಂಡಿದ್ದೀನಿ ರಾತ್ರಿ, ಅಷ್ಟು ಕಷ್ಟಪಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಮಕ್ಕಳದ್ದು ವಾಯ್ಸ್ ಆಫ್ ಕರಾವಳಿ ಕಾಂಪಿಟೇಷನ್ ಎಲ್ಲ ನಡೀತಾ ಇದ್ದಾಗ ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ಎಡಿಟಿಂಗ್ ಆಗಿರ್ಬೋದು ಅಥವಾ ಅವರ ಪೋಸ್ಟಿಂಗ್ ಆಗಿರ್ಬೋದು, ಎಲ್ಲವನ್ನು ನಾನು ಒಬ್ಬಳೇ ಹ್ಯಾಂಡಲ್ ಮಾಡ್ತಿರೋದ್ರಿಂದ ತುಂಬಾ ಕಷ್ಟಪಟ್ಟಿದ್ದೀನಿ. 12-1 ಗಂಟೆ ರಾತ್ರಿ ಕೂಡ ಮಲಗೋದು ಆಗ್ತಾ ಇತ್ತು. ನಾನು ರಾತ್ರಿ ಮಲಗೋದು 12-1 ಗಂಟೆ ಆದರೆ, ಈ ಕಡೆ ನಾನು ಕುಕ್ಕಿಂಗ್ ಮಾಡಿ ಅದರ ರಿಸರ್ಚ್ ಮಾಡಿ ಅದ್ರ ಬಗ್ಗೆ, ಅಥವಾ ಅದನ್ನು ಟ್ರೈ ಮಾಡಿ ಒಂದೇ ಸಲ ಮಾಡಿ. ನಿಮಗೆ ಕೆಲವರು ರಿಕ್ವೆಸ್ಟ್ ಮಾಡ್ತಾರೆ ಈ ಐಟಮ್ ಮಾಡಿ ತೋರಿಸಿ ಅಂತ. ಅದ್ರ ಬಗ್ಗೆ ನಮಗೆ ಒಂದು ವೇಳೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು 2-3 ಸಲ ಮಾಡಿ ಅದನ್ನು ಕಲಿತು ಅದು ಪರ್ಫೆಕ್ಟ್ ಆದಮೇಲೆ ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೋತೀವಿ. ಕುಕ್ಕಿಂಗ್ ಅಂತ ಹೇಳಿದ ತಕ್ಷಣ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು, ಅಥವಾ ಕುಕ್ಕಿಂಗ್ ನಾನು ಮಾಡಬೇಕು, ಅಥವಾ ನಾನೇ ಶೂಟ್ ಮಾಡಬೇಕು, ನಾನೇ ಎಡಿಟಿಂಗ್ ಮಾಡಬೇಕು, ನಾನೇ ಪೋಸ್ಟ್ ಮಾಡಬೇಕು, ನಾನೇ ತಮ್ಮೇಲೆ ರೆಡಿ ಮಾಡ್ಕೊಳ್ಬೇಕು. ಸಾಕಷ್ಟು ಕೆಲಸ ಇದೆ ಯೂಟ್ಯೂಬ್ ಅಂತ ಹೇಳಿದ್ರೆ. 5-10 ನಿಮಿಷದ ವೀಡಿಯೋದಲ್ಲಿ ನಾನು ಹೇಳ್ದಾಗೆ ಇಡೀ ದಿನವೇ ನಾನು ಕಳೀತೀನಿ ಒಂದು ವೀಡಿಯೋ ನಾನು ರೆಡಿ ಮಾಡಬೇಕು ಅಂತ ಹೇಳಿದ್ರೆ. ಇನ್ನು ಕೊನೆಯದಾಗಿ ನಾನು ಹೇಳೋದಾದರೆ, ನನ್ನ ಒಂದು ಪೇಮೆಂಟ್ ಬಗ್ಗೆ ನಿಮಗೆ ಕ್ವೆಶನ್ ಇದೆ ಅಲ್ವಾ, ಇದುವರೆಗೆ ಎಷ್ಟು ಪೇಮೆಂಟ್ ಬಂದಿದೆ ನಿಮಗೆ, ಫಸ್ಟ್ ಪೇಮೆಂಟ್ ಏನು ಅಂತ ಹೇಳ್ತೀನಿ. ನಾನು ಎಷ್ಟು ಲಕ್ಷ ದುಡ್ತಿದ್ದೀನಿ ಯೂಟ್ಯೂಬಿಂದ ಅಂತ ನಾನು ಹೇಳಬೇಕಾದ್ರೆ ನಿಜವಾಗ್ಲೂ 1 ರೂಪಾಯಿ ಕೂಡ ನನಗೆ ಇದುವರೆಗೆ ಯೂಟ್ಯೂಬಿಂದ ಬರಲಿಲ್ಲ. ಇವಾಗ ನಾನು ಏನು ಕುಕಿಂಗ್ ಮಾಡ್ತಾ ಇದ್ದೀನಿ ಇದು ನನ್ನ ಸ್ವಂತ ದುಡ್ಡಲ್ಲೇ ನಾನು ಮಾಡ್ತಾ ಇರುವಂಥದ್ದು. ಎಲ್ಲ ಐಟಮ್ಗಳನ್ನ ತೊಗೊಬಂದು ನನ್ನ ಸ್ವಂತ ದುಡ್ಡಲ್ಲೇ ನಾನು ಮಾಡ್ತಾ ಇರುವಂಥದ್ದು. ನನಗೆ 1 ರೂಪಾಯಿ ಕೂಡ ಯೂಟ್ಯೂಬಿಂದ ಬರಲಿಲ್ಲ. ಯೂಟ್ಯೂಬಲ್ಲಿ ನಾವು ಅರ್ನ್ ಮಾಡಬೇಕಂತ ಹೇಳಿದ್ರೆ ಅದರದ್ದೇ ಆದಂತಹ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ನಾನು ಮೊದಲೇ ಹೇಳಿದಾಗೆ ಯೂಟ್ಯೂಬ್ ಅಂತ ಹೇಳೋದು ಒಂದು ದೊಡ್ಡ ಯೂನಿವರ್ಸಿಟಿ ಅಂತ ಹೇಳ್ಬೋದು. ನಾನು ಇನ್ನೂ ಅದರಲ್ಲಿ ಸಣ್ಣ ಮಗು, ಇನ್ನೂ ಸಾಕಷ್ಟಿದೆ ನನಗೆ ಕಲಿಯೋಕ್ಕೆ. ಮೊದಲು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನನಗೆ ಎಡಿಟಿಂಗ್ ಆಗಿರ್ಬೋದು ಏನೂ ಗೊತ್ತಿರಲಿಲ್ಲ. 1000 ಸಬ್ಸ್ಕ್ರೈಬರ್ಸ್ 1000 ವ್ಯೂಸ್ ಆದರೆ ಆಗೋಯ್ತು ಅಂತ ಅನ್ಕೋತಾ ಇದ್ದೆ. ಬಟ್ ಹೋಗ್ತಾನೆ ನಾನು ಒಂದೊಂದು ಕಲಿತಾ ಬಂದೆ. ಅಲ್ಲಿ ತನಕ ನನಗೆ ಏನೂ ಗೊತ್ತಿರಲಿಲ್ಲ. ಇನ್ನೂ ನಾನು ಕಲಿಯೋದು ಸಾಕಷ್ಟಿದೆ.
ನನಗೆ ಯಾರದು ಅಂದರೆ ಎಡಿಟಿಂಗ್ ಆಗಿರ್ಬೋದು ಯಾರದ್ದು ನನಗೆ ಸಪೋರ್ಟ್ ಇಲ್ಲ. ಇನ್ನು ನನಗೆ ಎಡಿಟಿಂಗ್ ಬಗ್ಗೆ ಆಗಲಿ ಅಥವಾ ಯಾವುದ್ರ ಬಗ್ಗೆ ಯೂಟ್ಯೂಬ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನನಗೆ ಯಾರೂ ಇರಲಿಲ್ಲ. ನಾನು ಯಾರ ಹತ್ರ ಕೇಳೋದು? ಒಂದಿನ ಗೊತ್ತಿದ್ದವ್ರ ಹತ್ರ, ಕೆಲವ್ರ ಹತ್ರ, ಬೇರೆ ಯೂಟ್ಯೂಬರ್ ಹತ್ರ ಕೇಳಿದ್ರೆ ಹೇಗೆ ಇದು ಎಡಿಟ್ ಮಾಡೋದು, ಇದು ಹೇಗೆ ಪೋಸ್ಟ್ ಮಾಡೋದು ಅಂತ ಹೇಳಿದ್ರೆ ಗೊತ್ತಿಲ್ಲ ಮ್ಯಾಮ್, ನಮಗೆ ಬೇರೆ ಜನ ಇದ್ದಾರೆ ಅವ್ರು ಮಾಡ್ಕೊಡೋದು, ಗೊತ್ತಿಲ್ಲ ನಮಗೆ ಬೇರೆ ಜನ ಇದ್ದಾರೆ ಅವ್ರು ಮಾಡ್ಕೊಡೋದು ಅಂತ. ಅವಾಗ ನನಗೆ ಅನ್ಸೋದು, ಅಯ್ಯೋ ದೇವ್ರೆ, ನನಗೆ ಯಾರೂ ಇಲ್ಲ ಅಲ್ಲ, ನಾನು ಯಾವ ರೀತಿ ಮಾಡ್ತಾ ಹೋಗೋದು? ಏನಾದರೂ ಮಿಸ್ಟೇಕ್ ಆದರೆ ನನ್ನ ವ್ಯೂವರ್ಸ್ ಏನು ಹೇಳ್ಬೋದು? ಕಮೆಂಟ್ಸ್ ಅಂತೂ ಮತ್ತೆ ಹೇಳೋದೇ ಬೇಡ. ಒಂದು ಚೂರು ಆಚೆ ಈಚೆ ಆದರೂ ಕೂಡ ವಿಡಿಯೋ ಅದಕ್ಕೋಸ್ಕರನೇ ಕಾಯ್ತಾ ಇರುವಂತಹ ಜನಗಳು ಕೂಡ ಇರ್ತಾರೆ. ತುಂಬಾ ಭಯ ಪಟ್ಟಿದ್ದೆ ನಾನು. ಬಟ್ ನನಗೆ ಗೊತ್ತಿಲ್ಲದಂಥ ವಿಷಯಗಳನ್ನು ನಾನು ಯೂಟ್ಯೂಬಲ್ಲೇ ನೋಡಿ ಕಲ್ತ್ಕೊಂಡೆ. ಯಾವ ರೀತಿ ಎಡಿಟ್ ಮಾಡೋದು, ಯಾವ ಆ್ಯಪಿಂದ ಎಡಿಟ್ ಮಾಡೋದು, ಹೇಗೆ ಏನು ಅಂತ. ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ ನನಗೆ ಯೂಟ್ಯೂಬೇ ಗುರು ಅಂತ ಹೇಳ್ಬೋದು. ಇಷ್ಟು ನನ್ನ ಯೂಟ್ಯೂಬ್ನ ಜರ್ನಿ ಅಂತ ಹೇಳ್ಬೋದು. ಇನ್ನು ನನ್ನ ಸೆಲೆಬ್ರೇಷನ್, ನಾನು ನನ್ನ ಗುರಿನ ತಲುಪಿ ಸೆಲೆಬ್ರೇಷನ್ನ ವಿಡಿಯೋ ಆದಷ್ಟು ಬೇಗ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಇದೆ. ನೀವು ನನ್ನನ್ನು ಗೆಲ್ಲಿಸಿ ಕೊಡಬೇಕು ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ನೀವು ಎಷ್ಟು ನನ್ನ ವಿಡಿಯೋನ ಶೇರ್ ಮಾಡ್ತೀರಾ, ಎಷ್ಟು ವಿಡಿಯೋನ ನೋಡ್ತೀರಾ, ಅಷ್ಟು ಬೇಗ ನನ್ನ ಗುರಿನ ರೀಚ್ ಆಗ್ತೀನಿ. ಆದಷ್ಟು ಬೇಗ ಸೆಲೆಬ್ರೇಷನ್ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಇವತ್ತಿನ ನನ್ನ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.